ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಯಂಕಾಲ ಇರೋದು ನಮ್ಮ ಸಿಂಗಿಂಗ್ ಕಾಂಪಿಟೇಷನ್ ಆ್ಯಂಡ್ ನಮಗೆ ಇಬ್ಬರಿಗೂ ಲಿರಿಕ್ಸ್ ಬೈ ಹಾರ್ಟ್ ಇಲ್ಲ. ಅದಕ್ಕೋಸ್ಕರ ಇವತ್ತು ಫುಲ್ ಡೇ ಲಿರಿಕ್ಸ್ ಬೈ ಹಾರ್ಟ್ ಮಾಡಬೇಕು ಅಂತ ಕೂತ್ಕೊಂಡ್ವಿ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ರಾಲ್ಸನ್ ಅವರು ಒಂದು ಗಿಟಾರ್ ನೋಡಿದರು. ಸೊ ನಾವು ಒಂದು ಸಿಂಗಿಂಗ್ ಸೆಷನ್ ಮಾಡುವ ಅಂತ ಹೇಳ್ಕೊಂಡು ಸಿಂಗಿಂಗ್ ಸೆಷನ್ ಮಾಡಿ ಹೋದ್ವಿ. ಬಟ್ ರೆಕಾರ್ಡೇ ಮಾಡಲಿಲ್ಲ ಆಯ್ತು ಲಾಸ್ಟಿಗೆ. ಬಂಗ್ರಚಿ 3, 2, 1 ಸ್ಟಾರ್ಟ್. ಬಂಗ್ರಚಿ ಚೆಡುವಾಮಿ ಚಿನ್ನ ಕೈಗಳುವ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಗಾರ್ಡನ್ ಇಲ್ಲಿ ಗಾರ್ಡನ್ ನೋಡಿ, ಕಳ್ಳಿ ಕದು ತಿಂತ ಇದ್ದಾಳೆ. ಜಾಂಬಳ ಕಾಲೆ ಮುಂಚಾಕ ನೀ ಕಾಲೆ ಮುಂಚೆ ಕನ್ನಡ ಅಂತ ಜಂಬೂನೆರಡೆ ಬುಡ ಅಳಂಗಾಂಬು ಎಲ್ಲೆಲ್ಲಿ ನೋಡಲಿ ಅಲ್ಲಿ ಅಲ್ಲಿ ಮ್ಯಾಂಗೋಸು ಉಳಂಗ ಬಳೆ ಕಾಸು ಭವಿಷ್ಯ ಕಾಸು ಈ ಸಂಗ ಜೈ ಸಾಜೆ एक झाली म्हणून दोन्ही काळजा सगळी आज गोडवे वाजयतात ते वियोला मोगा मी रेस्पेरा बाहेर सरताना. ಆ ಕಡೆ ಈ ಕಡೆ ಹೋಗಿ ಎಲ್ಲ ನಮ್ಮ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ ಮಧ್ಯಾಹ್ನ ಆಯಿತು. ಇಲ್ಲಿ ನಾವು ಯಾಕೆ ನೆಗಡ್ತಿದ್ದೇವೆ ಅಂದರೆ ರಾಲ್ಸನ್ ಅವರು ಉಲ್ಟಾ ಪ್ಲೇಟ್ ಹಿಡ್ಕೊಂಡು ಬಡಿಸ್ಲಿಕ್ಕೆ ಹೋಗ್ತಿದ್ರು. ಹಾಗೆ ವಿನಿಲ್ ಅವರು ಹೇಳಿ ಆಮೇಲೆ ನೆಗಡ್ತಾ ಇದ್ವಿ ಅಷ್ಟೇ. ಊಟ ಅಂತೂ ಫುಲ್ ಭರ್ಜರಿ ಆಯಿತಾ. ತುಂಬ ಅಂದರೆ ತುಂಬ ಟೇಸ್ಟಿ ಆ್ಯಂಡ್ ಡಿಫ್ರೆಂಟ್ ಗೋವನ್ ಫುಡ್ ಅಂತ ಹೇಳ್ಬೋದು. ಇವರೇ ನಮ್ಮ ಇಬ್ಬರು ಕುಕ್. ಅವ್ರ ಹತ್ರ ಮಾತಾಡಿದೆ. ಇಬ್ಬರೂ ಕೂಡ ಕನ್ನಡಿಗರು, ಲೈಕ್ ಬೆಂಗಳೂರಿನಲ್ಲಿ ಇದ್ದವರು. ಸೊ ಇವಾಗ ಗೋವಾದಲ್ಲಿರೋದು. ಅವ್ರ ಹತ್ರ ತುಂಬ ಮಾತಾಡಿ ರೆಸಿಪೀಸ್ ಎಲ್ಲ ತೊಗೊಂಡಿದ್ದೇನೆ. ನೋಡಬೇಕು ಯಾವಾಗ ಮಾಡ್ಲಿಕ್ಕೆ ಆಗ್ತದೆ ಆ ರೆಸಿಪಿಯನ್ನು ಅಂತ. ಅಳ ಇಲ್ಲೇ कैसे ಊಟ ಎಲ್ಲ ಆಗಿ ನಾವು ಸ್ವಲ್ಪ ಹೊತ್ತು ಪಟ್ಟಂಗ ಹೊಡೆದ್ವಿ. ಹಾಗೆಯೇ ಮತ್ತು ವಿನಿಲ್ ಅವರು ಮತ್ತು ರಾಲ್ಸನ್ ಅವರು ಹೇರ್ ಕಟ್ ಮಾಡಲಿಕ್ಕೆ ಹೋಗಿದ್ರು. ಮೀನ್ ಟೈಮ್ ನಮ್ಮ ಲವಿಶಾ ಅವರು ಸೈಕ್ಲಿಂಗ್ ಮಾಡ್ತೇವೆ. ತುಂಬ ವರ್ಷ ಆಯಿತು ನಾನು ಸೈಕ್ಲಿಂಗ್ ಮಾಡಿದೆ ಅಂತ ಹೇಳ್ಕೊಂಡು ಸೈಕಲಲ್ಲಿ ಒಂದು ರೌಂಡ್ ಹೊಡೆದು ಬಂದು. ಏ ಬೇ ಕಾಲೆ ಹೇರ್ ಕಟ್ ಕರ್ನ ಇಲ್ಲವೋ ಟೊಪ್ಪಿದೋರ್ಲೆ ಬರೀ ಕಾಲೆ ಹೇರ್ ಕಟ್ तुझे खाले टोपन गले बुरिया दाखी मॉल या सागिदा डिफरेंट डिफरेंट मॉल ಹಾಂ ಪತ್ತೇನ. ಸೊ ಹೇರ್ ಕಟ್ನ ಡಿಸ್ಕಷನ್ ಎಲ್ಲ ಆಗಿ ಅದಾದ ನಂತರ ನಾವು ಚಹಾ ಕುಡಿದ್ವಿ ಸ್ವಲ್ಪ ಹೊತ್ತು. ಮತ್ತು ಇಲ್ಲಿ ಫುಟ್ಬಾಲ್ ಆಡ್ತಾಯಿದ್ರು. ಸೊ ಅದನ್ನು ನೋಡಿ ಕೂತ್ಕೊಂಡ್ವಿ. ಆ್ಯಕ್ಚುಲಿ ನಮಗೆ ಲೇಟ್ ಆಗ್ತಾಯಿತ್ತು. ಹೊರಡುವ ಅಂತ ಹೇಳಿಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಪಟ್ಟಂಗ ಹೊಡಿತಿದ್ವಿ ವಾಪಸ್ಸು. ಆಮೇಲೆ ಮತ್ತೆ ನಾವು ಫ್ರೆಶ್ ಅಪ್ ಆಗಿ ಹೊರಡಲಿಕ್ಕೆ ಹೋದ್ವಿ. ಈಗ ನಿಮ್ಮ ಮುಂದೆ ಫುಟ್ಬಾಲ್ ಆಟಗಾರ್ತಿ ತಾರೆ तुम्ही बैसा सगळं अंगे बोला यामध्ये बरं पीसफुल कोणचं टाइम भेटत ಕಾಲು ಜಾಸ್ತಿ ಫುಲ್ ರೆಡಿ ಆಗಿ ಆಯಿತು. ನನ್ನ ಇವತ್ತಿನ ಸಾಂಗಿನ ಹೆಸರು ಫುಲ್ ಅಂದರೆ ಫ್ಲವರ್. ಸೊ ನಾನು ಏಕಂಚೆ ಫ್ಲವರ್ ಕೋಣ ಸೂರ್ಯಕಾಂತಿನಿ ಕಲ್ತೆ ಯಾವುದೋ ಒಂದು ಫ್ಲವರ್ ಸಿಕ್ಕಿದೆ ಅದನ್ನು ಇಟ್ಕೊಂಡು ಬಂದಿದ್ದೇನೆ. ನೀನು ಆನ್ ಮಾಡಲಿಲ್ವಾ? ಹಾಂ, ಈ ಫ್ಲವರನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡಿ ಬನ್ನಿ ಹೋಗುವ. आमचे या
ಇನ್ನೂ ಸಾಗಲಿಲ್ಲ. ಹಾಂ ಸರ್ ಚೇಂಜ್ ಕರೆ ಇಲ್ಲ ಮಜಾ ಕಡೆ 6 ಗಂಟೆಗೆ ನಮಗೆ ಆ ಲೊಕೇಶನಲ್ಲಿ ಇರಬೇಕು ಅಂತ ಹೇಳಿದರು. ಹೋಗಲಿಕ್ಕೆ ಆಲ್ಮೋಸ್ಟ್ 1.5 ಅವರ್ ಏನಿತ್ತು. ಹಾಗೆ ನಾವು ದಾರಿ ಮಧ್ಯದಲ್ಲಿ 2 ಬ್ಯಾನರ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ನಿಂತು ಫೋಟೋ ತೆಗ್ದ್ವಿ ನಾವು. ನಮಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ಹೀಗೆ ಎಲ್ಲ ಬ್ಯಾನರಲ್ಲಿ ಫೋಟೋ ಬರೋದು ಫಸ್ಟ್ ಟೈಮ್ ಲೈಫಲ್ಲಿ. ಹಾಗೆ ಯಾಕೆ ಮಿಸ್ ಮಾಡೋದು ಅಂತೇಳಿ ಅಲ್ಲೇ ಒಂದು ಸೆಲ್ಫಿ ತೆಗೆದ್ವಿ. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಲೊಕೇಶನಿಗೆ. ಬಟ್ ಆ್ಯಕ್ಚುಲಿ ಹೇಳಬೇಕಾದ್ರೆ ನಮಗೆ 6 ಗಂಟೆಗೆ ಬರಲಿಕ್ಕೆ ಹೇಳಿದರು. 7:30 8 ಗಂಟೆ ಆದರೂ ಸಹ ಸ್ಟಾರ್ಟ್ ಆಗಲಿಲ್ಲ ಆಯಿತಾ. ಮತ್ತು ಸುಮ್ಮನೆ ನರ್ವಸ್ ಆಗಿ ಅಲ್ಲೇ ಕೂತ್ಕೊಂಡಿದ್ದು ಅದಷ್ಟೇ. ये केक प्राइस ಯಾರು ಸಹ ಬರಲಿಲ್ಲ. 아시나사 굽시 기타 다네 가일리 기타 아이스 바소 남체 카르자 리고나사 Asa, nacha sakache jiri. Ai kechiri, kali kokmi mache tapi. Soeda kami asherawo, urba amsi shirani kewo. सणाचा वावर महान खूपशी गीत देव बरी सांज देव तुमकां सगळ्यांक पयलीं स्वाती देवा आर्गां दिता. हो आख्खो प्रोग्राम बरो जालो आनी पावस पासून पडना. सो देवा आर्गां ओल्ड Katarachi nawa he puri, Derian Gundailo, Bekar Chere, Bakri Vat, Nirashi, Potoile, Suk Lagona, Mogachi Tema, Jivit Korinaka Bat, Tourist, Mokorta Ao, Mogatsoturo, 75,000 हो पयलो इनाम कोंकणी आयडल ग्रेस सेरा एंटरटेनमेंट आणि गोटा पयलो I'm taking a video. This is for my vlog. कोण आगे था ಬಟ್ ನಾವು ಈ ಒಂದು ಕಾಂಪಿಟೇಷನಲ್ಲಿ ವಿನ್ ಆಗಲಿಲ್ಲ. ಆದರೆ ಕೂಡ ನಮಗೆ ಇಷ್ಟೊಂದು ಅಪರ್ಚುನಿಟಿ ಸಿಗೋದು ಎಲ್ಲಿ ಕೂಡ ಇಲ್ಲ. ಪುತ್ತೂರು ಮಂಗಳೂರಲ್ಲೆಲ್ಲ ಸ್ವಲ್ಪ ಸಿಗುವ ಚಾನ್ಸಸ್ ಇರ್ಬೋದು. ಬಟ್ ಹೀಗೆ ಗೋವಾದಲ್ಲಿ ಹೋಗಿ ಸಿಂಗ್ ಮಾಡೋ ಆಪರ್ಚುನಿಟಿ ಯಾರಿಗೂ ಕೂಡ ಸಿಗೋದಿಲ್ಲ. ಆ್ಯಂಡ್ ಇದೊಂದು ಲೈಫ್ ಟೈಮ್ ಮೂಮೆಂಟ್ ಆಯಿತಾ. ಹಾಗೆ ನಮಗಂತೂ ತುಂಬ ಖುಷಿ ಆಯಿತು. ಹಾಗೆ ಖುಷಿಯಲ್ಲಿ ವಾಪಸ್ ಹೊರಟ್ವಿ. ಆ್ಯಂಡ್ ಆ ಹುಡುಗಿ ಯಾರು ವಿನ್ ಆದ್ರಲ್ವ, ನಮಗೆ ಅವಳ ಸಿಂಗಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವಳು ಕೂಡ ತುಂಬ ಡೌನ್ ಟು ಅರ್ತ್ ಪರ್ಸನ್. ಸೊ ಅವಳು ಮ್ಯಾಂಗ್ಳೂರ್ನವಳು, ಬಟ್ ಬಾಟಪ್ ಇನ್ ಬಾಂಬೆ. ಸೊ ಅವಳು ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳೇ ವಿನ್ ಆದ್ಲು. ಅದು ಕೂಡ ನನಗೆ ತುಂಬ ಖುಷಿ. ಇಲ್ಲೇ ಮುಗರಸ್ ನನಗಿಲ್ಲ ದಿಸ ಕೈಗೆ ದಿಸ ನೈಟ್ ನಾವು ರೂಮಿಗೆ ರೀಚ್ ಆಗಬೇಕಾದ್ರೆ 1:30 ಹಾಗೆ ಆಗಿತ್ತು. 1:30-2 ಗಂಟೆ ಹಾಗೆ ಆಗಿತ್ತು. ಆಮೇಲೆ ಬೆಳಿಗ್ಗೆ ಇದು ಬ್ರೇಕ್ಫಾಸ್ಟ್ ನಮ್ಮದು ಆ್ಯಸ್ ಯೂಶ್ವಲ್ ಪೋಯಿ ಮತ್ತು ಕರಿ ಮಾತ್ರ ಬೇರೆ ಇರ್ತದೆ. ಅದಾದ ನಂತರ ನಾವು ಹೊರಟ್ವಿ. ನಾರ್ತ್ ಗೋವಾ ಒಂದು ದಿನ ಅಲ್ಲಿ ಸ್ಟೇ ಮಾಡೋದು ಅಂತ ಪ್ಲ್ಯಾನ್ ಆಯಿತು. ಸೊ ಇವಾಗ ಹೊರಟಿದ್ವಿ. ನೋಡಿ, ಇವನು ಇವತ್ತು ಕೂಡ ಬ್ಯುಸಿ ಇದ್ದಾನೆ ಅವನ ಬಿಸ್ನೆಸ್ ವರ್ಕಲ್ಲಿ. ಸೊ ಬನ್ನಿ ಹೇಗೆಲ್ಲಾಗುತ್ತೆ ಇನ್ನು ನಾರ್ತ್ ಗೋವಾ ಸುತ್ತುವ. ಯಾಕಂದರೆ ನಾವು ಹೋಗಿದ್ದೀವಿ ಲಾಸ್ಟ್ ಇಯರ್, ಬಟ್ ಲವಿಷ ಮತ್ತು ರಾಲ್ಸನ್ ತಿರುಗಲಿಲ್ಲ. ಹಾಗೆ ನಾವು आमच्या रॉल्सन बाबाक ಹಿಟ್ ಸಡ್ದಲ್ಲ गावात इथले नारळाला घरा बोंडे हंगा येऊन गोवा आमच्या बिडदाला गावात हिट जायना हंगा हिट जाताने
ಅರ್ಧ ದಾರಿ ಬಂದಾಯಿತು, ಕಾಯ್ತಾ ಇದ್ದೇವೆ. ಈಗ ಕಾಯ್ತಾ ಇದ್ದೇವೆ ಅವರಿಗೆ. ಫೈನಲಿ ತಲುಪಿದರು. ಫೈನಲಿ ಆಫ್ಟರ್ 2 hours ಆಫ್ ರೈಡಿಂಗ್ ನಾವು ರೀಚ್ ಆದ್ವಿ ನಾರ್ತ್ ಗೋವಾ. ಬಾಮ್ ಜೀಸಸ್ ಚರ್ಚ್ಗೆ ಹೋದ್ವಿ ಫಸ್ಟಾಗಿ. ಆಮೇಲೆ ಕೆಥೆಡ್ರಲ್ ಚರ್ಚ್ ಕೂಡ ಇತ್ತು, ಅಲ್ಲಿಗೆ ನಾವು ಹೋಗಲಿಲ್ಲ. ನನಗೆ ಆಲ್ರೆಡಿ ತುಂಬ ಸುಸ್ತಾಗಿತ್ತು ಟ್ರಾವೆಲ್ ಮಾಡಿ. ಮತ್ತು ಅದು ಒಂದು ಬಿಸಿಲು, ಎಂಥ ಉರಿ ಬಿಸಿಲು ಅಂದರೆ. ಲೈಟ್ ಆ್ಯಂಡ್ ಸೌಂಡ್ ಸೆಷನ್ ಇತ್ತು ಆಯಿತಾ ಒಳಗಡೆ. ಅದು ನಾವು ಲಾಸ್ಟ್ ಟೈಮ್ ಹೋಗಬೇಕಾದ್ರೆ ಸೆಂಟ್ ಫ್ರಾನ್ಸಿಸ್ ಅವ್ರದ್ದು ಮಾತ್ರ ತೋರಿಸಿದ್ರು. ಸೊ ಈ ಸತಿ ಜೀಸಸ್ ಅವ್ರದ್ದು ನೋಡಬೇಕು ಅಂತ ನಾನು ಹೋಗಿದ್ದೆ. ವಿನಿಲ್ ಅವರು ಆಲ್ರೆಡಿ ನೋಡಿದ್ದಾರೆ. ಸೊ ಹಾಗೆ ಅವನು ವೆಯ್ಟ್ ಮಾಡ್ತಾ ಇದ್ದ ಹೊರಗೆ ಕೂತ್ಕೊಂಡು, ಯಾಕಂದರೆ ಅವನಿಗೆ ಸಹ ಸುಸ್ತಾಗಿತ್ತು. ಆಮೇಲೆ ನಾವು ಹೊರಟ್ವಿ ನಮ್ಮ ರೂಮ್ ಕಡೆಗೆ. ನಾವೊಂದು ರೂಮ್ ನೋಡಿದ್ವಿ, ಹೇಗುಂಟು ಎಂತ ಅಂತ ಬುಕ್ ಮಾಡೋದಾದರೆ ಅಲ್ಲಿ ಹೋಗಿ ನೋಡುವ ಅಂತ ಹೋದ್ವಿ. ಸೊ ಇದು ಆನ್ ದ ವೇ ಟು ಪಂಜಿಮ್. ಸೊ ಅಲ್ಲಿ ಆನ್ ದ ವೇ ಅಲ್ಲಿ 2-3 ಚರ್ಚ್ ಸಿಕ್ಕಿದಲ್ಲಿ ನೋಡಿ ನಿಂತು ಫೋಟೋಸ್ ಎಲ್ಲ ತೆಗೆದು ಆಮೇಲೆ ನಾವು ಊಟ ಮಾಡಲಿಕ್ಕೆ ಅಂತ ಹೋದ್ವಿ. ನಾವು ರೂಮಿಗೆ ಹೋಗೋಕ್ಕಿಂತ ಮುಂಚೆ ಊಟ ನೋಡುವ ಅಂತ. ಸೊ ರಿವ್ಯೂಸ್ ಎಲ್ಲ ನೋಡಿ ಒಂದು ಹೋಟೆಲಿಗೆ ಹೋದ್ವಿ. ಬಟ್ ಅಷ್ಟೊಂದು ವರ್ತ್ ಅಂತ ಅನಿಸ್ಲಿಲ್ಲ, ಯಾಕಂದರೆ ದ ಕ್ವಾಂಟಿಟಿ ಆಫ್ ದ ರೈಸ್ ವಾಸ್ ವೆರಿ ಲಿಟಲ್. ಸೊ ನಾನು ರಿವ್ಯೂ ಕೂಡ ಬಿಟ್ಟಿದ್ದೇನೆ, ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಹೋಟೆಲ್ ಹೆಸರು ಎಲ್ಲ. ಬಟ್ ಊಟ ವಾಸ್ ಗುಡ್, ಲೈಕ್ ಹೋಟೆಲ್ ಎಲ್ಲ ಚೆನ್ನಾಗಿತ್ತು. ಬಟ್ ಓನ್ಲಿ ದ ಕ್ವಾಂಟಿಟಿ ಆಫ್ ದ ರೈಸ್ ವಾಸ್ ವೆರಿ ಲೆಸ್. ಈಗ ನೀವು ನೋಡ್ತಾ ಇದ್ದೀರಾ ಸ್ಕ್ಯಾಮ್ ಅಂತ ಎಂತ ಅಂತ ಹೇಳೋದು ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಒಂದು ಸ್ಕ್ಯಾಮ್ ಮಾಡ್ತಾರೆ ಕಪಲ್ಸಿಗೆ ಹಿಡಿದುಕೊಂಡು. ತುಂಬ ಜನ ಕೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ನೀವು ಕನ್ವಿನ್ಸ್ ಆದರೆ ಹೋದ್ರಿ ಹಾಗೆ. ಸೊ ನಾವು ಲಾಸ್ಟ್ ಟೈಮ್ ಹೋಗಬೇಕಾದ್ರೆ ಆಲ್ಮೋಸ್ಟ್ ಆಗಿದ್ವಿ, ಲೈಕ್ ಆಲ್ಮೋಸ್ಟ್ ಅಂತ ಅಲ್ಲ, ಸ್ವಲ್ಪ ಆಗಿದ್ವಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋ ಮಾಡಬೇಕಿತ್ತು, ಮತ್ತು ಟೈಮ್ ಸಿಗಲಿಲ್ಲ. ಸೊ ಈ ಸತಿ ಆದರೂ ಡೀಟೇಲ್ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಫೈನಲಿ ಅದೇ ರೂಮ್ ಯಾವುದು ವಿನಿಲ್ ಅವರು ಆನ್ಲೈನ್ ನೋಡಿದ್ರಲ್ವ, ಅದೇ ರೂಮ್ ನಮಗೆ ಸಿಕ್ಕಿತ್ತು. ಸೊ 2000 ಪರ್ ಡೇ. ಆ್ಯಂಡ್ ನಾವು 4 ಜನ ಕೂಡ ಒಂದೇ ರೂಮಲ್ಲಿ ಇದ್ವಿ, ಎಕ್ಸ್ಟ್ರಾ ಬೆಡ್ಸ್ ಎಲ್ಲ ಹಾಕಿಕೊಂಡು ಅಷ್ಟೇ, ಯಾಕಂದರೆ ಅಷ್ಟು ದೊಡ್ಡ ಕೂಡ ಇತ್ತು. ಆಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟೀ ಎಲ್ಲ ಕುಡಿದು ಹೊರಗಡೆ ಹೋಗುವಂತ ಹೋದ್ವಿ. ಇದಾಗಿತ್ತು ಕಲಂಗುಟ್ ಬೀಚ್. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾವು ಸೀದಾ ರೂಮಿಗೆ ಹೋದ್ವಿ, ಯಾಕಂದರೆ ಆಲ್ರೆಡಿ ಸುಸ್ತಾಗಿತ್ತಲ್ಲ ಟ್ರಾವೆಲ್ ಮಾಡಿ ಅಂತ ಹೇಳಿ. ಹಾಗೆ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಆಮೇಲೆ ಹೋದ್ವಿ. ರಾಣಿ ತೇರೆ ಹಾತ್ ಮೇ ರೆ ಮೇರೆ ಹಾತ್ ಮೇ ತಂಡಿ ತಂಡಿ ಕೆಲಸಕ್ಕೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ರಾಲ್ಸನ್ ಅವರಿಗೆ, ಆಯ್ತಾ? ಫೋನ್ ಮನಿ ಹೊಟ್ಲಕ್ಕೆ ಅರ್ಚೆ ಪುಸ್ತದೆ ಆಮಿ ಒಣಕೊಡೆ ಬಿತರ ಅಣ್ಣದವ್ರಲೆ ತುಮಿಂತ್ ಉದಾ ಒಣಪುರ ಬಿತರ ಗನ್ ರೇವಂಪುರ ಬಿತರ ಅಣ್ಣ ಎರಡನೇ ಬಾರಿ ಸಾರಿ ಎಲ್ಲಿಯಾದರೂ ನಿಮಗೆ ಬೇಕಾದರೂ ನಿಮಗೆ ಈ ತರ ಒರೆಸುವ ಗುಡಿಸುವ ಯಾರಾದ್ರೂ ಬೇಕಾದ್ರೆ ಹೇಳಿ, ಸಂಪರ್ಕಿಸಿ. ಚೇತನ್ ಡಿಸೋಸ. ಇದಾಗಿತ್ತು ಡೇ 2 ಮತ್ತು 3. ಸೊ ನೆಕ್ಸ್ಟ್ ನಾನು ಕಂಟಿನ್ಯೂಯೇಷನ್ ಮಾಡಲಿಕ್ಕೆ ತುಂಬ ಉದ್ದ ಆಗ್ತದೆ ಅಂತ ಹೇಳಿಕೊಂಡು ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡಬೇಕಾಗ್ತದೆ. ಸೊ ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.